ಪಬ್ಬಾಸ್ ಐಡಿಯಲ್ ಕೆಫೆಯ 6ನೇ ಶಾಖೆ ಏಪ್ರಿಲ್ 7ರಂದು ಪಾಂಡೇಶ್ವರದ ಪಿಜ್ಜಾ ಬೈ ನೆಕ್ಸಸ್ ಮಾಲ್ನಲ್ಲಿ ಉದ್ಘಾಟನೆಯಾಯಿತು. ಸಮಾರಂಭವನ್ನು ಐಡಿಯಲ್ ಐಸ್ ಕ್ರೀಮ್ ವ್ಯವಸ್ಥಾಪಕ ನಿರ್ದೇಶಕ ಮುಕುಂದ್ ಕಾಮತ್ ಅವರ ತಾಯಿ ಜಯಾ ಪಿ ಕಾಮತ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿ ಶುಭವನ್ನು ಹಾರೈಸಿದರು. ಪಿಜ್ಜಾ ಬೈ ನೆಕ್ಸಸ್ ಸೆಂಟರ್ ಡೈರೆಕ್ಟರ್ ಆನಂದ್ ಶ್ರೀವಾತ್ಸವ, ಮುಕುಂದ್ ಕಾಮತ್ ಅವರ ಪತ್ನಿ ದಿವ್ಯಾ ಕಾಮತ್, ಮುಕುಂದ್ ಕಾಮತ್ ಅವರ ಪುತ್ರ ಮೋಹಿತ್ ಕಾಮತ್, ವಾಸ್ತುಶಿಲ್ಪಿ ವೆಂಕಟೇಶ್ ಎಚ್ ಪೈ, ಮುಖ್ಯ ಲೆಕ್ಕಪತ್ರಗಾರ ಹರಿಕೃಷ್ಣ ಪೈ, ಜನರಲ್ ಮ್ಯಾನೇಜರ್ ರಮಾನಂದ ಶೆಣೈ ಮತ್ತು ಪಿಕ್ಸ್ ಮೀಡಿಯಾದ ಅಮೃತ ನಾಯಕ್ ಉಪಸ್ಥಿತರಿದ್ದರು. ಪಿಜ್ಜಾ ಬೈ ನೆಕ್ಸಸ್ನಲ್ಲಿರುವ ಪಬ್ಬಾಸ್ ಐಡಿಯಲ್ ಕೆಫೆ ಮಂಗಳೂರಿನಲ್ಲಿರುವ 6ನೆಯ ಶಾಖೆಯಾಗಿದ್ದು, ಮಾರ್ಕೆಟ್ ರಸ್ತೆ, ಜಿಎಚ್ಎಸ್ ರಸ್ತೆ, ಲಾಲ್ಬಾಗ್, ಶರವು ದೇವಸ್ಥಾನ ರಸ್ತೆ, ಭಾರತ್ ಮಾಲ್ನಲ್ಲಿ ಇತರ ಶಾಖೆಗಳಿದೆ. ಇದರೊಂದಿಗೆ ಪಬ್ಬಾಸ್ ಐಡಿಯಲ್ ಕೆಫೆಯು ಮೇಡ್ ಆನ್ ಚಾಕೊಲೇಟ್, ಮೇಡ್ ಆನ್ ಕ್ಯಾರಮೆಲ್, ಬೆಲ್ಜಿಯಂ ಬಿಸ್ಕೆಟ್, ಮಿಲ್ಕ್ ಶೇಕ್, ಮಸ್ಕ್ ಮೆಲನ್ ಸಂಡೇ ಮತ್ತು ಬಿಸ್ಕಾಫ್ ಸಂಡೇ ಮುಂತಾದ ಹೊಸ ಐಸ್ ಕ್ರೀಮ್ಗಳನ್ನು ಪರಿಚಯಿಸಿದೆ. ನಮ್ಮದು 6th ಔಟ್ಲೆಟ್ ಪಿಜ್ಜಾ ಬೈ ನೆಕ್ಸಸ್ ಮಾಲಲ್ಲಿ ಓಪನ್ ಮಾಡ್ತಾ ಇದ್ದೇವೆ. ನಮಗೆ ತುಂಬ ಖುಷಿ ಆಗ್ತದೆ ಈ ಮೂಮೆಂಟಲ್ಲಿ. ಇದು ಒನ್ ಆಫ್ ದಿ ಬಿಗ್ಗೆಸ್ಟ್ 1 ಫ್ಲೋರಲ್ಲಿ 5,500 ಸ್ಕ್ವೇರ್ ಫೀಟಲ್ಲಿ ಮಾಡ್ತಾ ಇದ್ದೇವೆ. ಇದು ನಮ್ಮದು ಬೈ May 1st ವಿಲ್ ಬಿ ಕಂಪ್ಲೀಟಿಂಗ್ 50 years ಇನ್ ಐಸ್ ಕ್ರೀಮ್ ಬಿಸ್ನೆಸ್. 1975 ನನ್ನ ತಂದೆಯವರಾದ 1975 ನನ್ನ ತಂದೆಯವರಾದ ಪ್ರಭಾಕರ್ ಕಾಮತ್ ಮತ್ತು ತಾಯಿ ಜಯಾ ಪಿ ಕಾಮತ್ ಅವರು ಇದು ಸ್ಟಾರ್ಟ್ ಮಾಡಿದರು. ಸೊ 50th ಇಯರಿಗೆ ನಮ್ಮದು ಒಂದು ಪ್ರೆಸ್ಟೀಜಿಯಸ್ ಸ್ಟೋರನ್ನು ಓಪನ್ ಮಾಡ್ತಿದ್ದೇವೆ. ಇದಕ್ಕೆ ನಮ್ಮೆಲ್ಲ ಕಸ್ಟಮರ್ಸ್ಗೆ ನಾವು ಧನ್ಯವಾದ ಹೇಳ್ತಾ ಇದ್ದೇವೆ. ಮತ್ತು ಪಿಜ್ಜಾ ಬೈ ನೆಕ್ಸಸ್ ಮಾಲ್ನ ಇಡೀ ಟೀಮ್ ಮತ್ತು ಮ್ಯಾನೇಜ್ಮೆಂಟ್ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಮತ್ತು ತುಂಬ ಇನ್ಪುಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಅವರಿಗೆ ತುಂಬ ಧನ್ಯವಾದಗಳು. ಮತ್ತು ನಾವು ಈ ಮಟ್ಟಕ್ಕೆ ಬೆಳೀಲಿಕ್ಕೆ ನಮ್ಮ ಕಸ್ಟಮರೇ ಕಾರಣ ಮತ್ತು ನಮ್ಮ ಸ್ಟಾಫ್. ಅವರು ನಮ್ಮದು 600-700 ಮಂದಿ ಸ್ಟಾಫ್ ಇದ್ದಾರೆ. ಅವರು ದಿನನಿತ್ಯ ತುಂಬ ಹಾರ್ಡ್ ವರ್ಕ್ ಮಾಡಿ ಶ್ರಮ ಮಾಡಿ ಈ ಲೆವೆಲ್ಗೆ ಬಂದಿದ್ದೇವೆ. ಸೊ ಮತ್ತು ನಾನು ನಮ್ಮ ಫ್ಯಾಮಿಲಿ ಎಲ್ಲ ಸಪೋರ್ಟ್ಗೆ, ನಮ್ಮ ಕುಟುಂಬದ ಫ್ರೆಂಡ್ಸಿಗೆಲ್ಲ ಧನ್ಯವಾದ ಹೇಳ್ತೇನೆ. ಸೊ ಧನ್ಯವಾದಗಳು. ಥ್ಯಾಂಕ್ಸ್ ಮೀಡಿಯಾ ಆಲ್ಸೋ ಫಾರ್ ಕಮಿಂಗ್ ಆ್ಯಂಡ್